ಈಗಾಗಲೇ ಆಯುರ್ವೇದ ಚಿಕಿತ್ಸೆ ವಿಭಾಗದಲ್ಲಿ ಗಮನಾರ್ಹ ಸೇವೆಯನ್ನ ಸಲ್ಲಿಸಿ ಅದೆಷ್ಟೋ ಮಂದಿ ರೋಗಿಗಳ ಪಾಲಿಗೆ ವರದಾನವಾಗಿರುವ ಮಂಗಳೂರಿನ ವೇದಂ ಆರೋಗ್ಯ ಆಯುರ್ವೇದ ಆಸ್ಪತ್ರೆಯ ಹಿರಿಮೆಯ ಕಿರೀಟಕ್ಕೆ ಮತ್ತೊಂದು ಗರಿ ಸೇರ್ಪಡೆಗೊಂಡಿದೆ. ಪ್ರಸಿದ್ಧ ಆಯುರ್ವೇದ ವೈದ್ಯ ಈಶ್ವರ್ ರೆಡ್ಡಿಯವರ ಸ್ಮರಣಾರ್ಥವಾಗಿ ಪ್ರಕೃತಿ ರೆಮಿಡೀಸ್ನ ಅಂಗಸಂಸ್ಥೆ ರೆವಿಂಟೋ ಲೈಫ್ ಸೈನ್ಸಸ್ ಪ್ರೈವೇಟ್ ಲಿಮಿಟೆಡ್ನ ವತಿಯಿಂದ ನೀಡಲಾಗುವ ಪ್ರತಿಷ್ಠಿತ ಆಯುರ್ವೇದ ಸೇವಕ್ ಅವಾರ್ಡ್ಗೆ ವೇದಂ ಆರೋಗ್ಯ ಆಯುರ್ವೇದ ಆಸ್ಪತ್ರೆಯ ಚೀಫ್ ಆಯುರ್ವೇದ ಕನ್ಸಲ್ಟೆಂಟ್ ಡಾಕ್ಟರ್ ಸಚಿನ್ ನಡ್ಕಾ ಅವರು ಭಾಜನರಾಗಿದ್ದಾರೆ. ಮಂಗಳೂರಿನ ವೆಲಿನ್ಸಿಯಾದಲ್ಲಿರುವ ವೇದಂ ಆರೋಗ್ಯ ಆಯುರ್ವೇದ ಆಸ್ಪತ್ರೆಯು ಈಗಾಗಲೇ ತನ್ನ ಗುಣಮಟ್ಟದ ಪರಿಣಾಮಾತ್ಮಕ ಚಿಕಿತ್ಸೆಗಾಗಿ ಪ್ರಸಿದ್ಧಿಯನ್ನ ಪಡೆದಿದೆ. ಆಯುರ್ವೇದ ಚಿಕಿತ್ಸಾ ವಿಭಾಗದಲ್ಲಿ ಸೇವೆಯನ್ನ ನೀಡುತ್ತಾ ಅದೆಷ್ಟೋ ಮಂದಿ ರೋಗಿಗಳ ಆರೋಗ್ಯ ಸಂಬಂಧಿ ಸಮಸ್ಯೆಗಳನ್ನು ನಿವಾರಿಸಿ ಅವರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. ಜನರ ವಿಶ್ವಾಸವನ್ನ ಗಳಿಸಿರುವ ಸಂಸ್ಥೆಯ ಹೆಮ್ಮೆಯ ಮುಕುಟಕ್ಕೆ ಮತ್ತೊಂದು ಗರಿ ಎನ್ನುವಂತೆ ವೇದಂ ಆರೋಗ್ಯ ಆಯುರ್ವೇದ ಆಸ್ಪತ್ರೆಯ ಚೀಫ್ ಆಯುರ್ವೇದ ಕನ್ಸಲ್ಟೆಂಟ್ ಡಾಕ್ಟರ್ ಸಚಿನ್ ನಡ್ಕಾ ಅವರಿಗೆ 2019-20 ಸಾಲಿನ ಆಯುರ್ವೇದ ಸೇವಕ್ ಅವಾರ್ಡ್ ಲಭಿಸಿದೆ. ಆಯುರ್ವೇದದಲ್ಲಿ ಅದರಲ್ಲೂ ಮುಖ್ಯವಾಗಿ ಪಂಚಕರ್ಮ ಚಿಕಿತ್ಸಾ ವಿಭಾಗದಲ್ಲಿ ನೀಡುತ್ತಾ ಇರುವ ಪರಿಣಾಮಕಾರಿ ಚಿಕಿತ್ಸೆಗಾಗಿ ಡಾಕ್ಟರ್ ಸಚಿನ್ ನಡ್ಕಾ ಅವರಿಗೆ ಪ್ರಶಸ್ತಿ ಲಭಿಸಿದೆ. ಪ್ರಸಿದ್ಧ ಆಯುರ್ವೇದ ವೈದ್ಯ ದಿವಂಗತ ಡಾಕ್ಟರ್ ಈಶ್ವರ್ ರೆಡ್ಡಿ ಅವರ ಸ್ಮರಣಾರ್ಥವಾಗಿ ಪ್ರಕೃತಿ ರೆಮಿಡೀಸ್ ತನ್ನ ಅಂಗಸಂಸ್ಥೆ ರೆವಿಂಟೋ ಲೈಫ್ ಸೈನ್ಸಸ್ ಪ್ರೈವೇಟ್ ಲಿಮಿಟೆಡ್ ಮೂಲಕ ಪ್ರತಿ ವರ್ಷ ಆಯುರ್ವೇದ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿಕೊಂಡು ಬರ್ತಾ ಇರುವ ವೈದ್ಯರಿಗೆ ಪ್ರಶಸ್ತಿಯನ್ನ ನೀಡುತ್ತಾ ಬರ್ತಾ ಇದ್ದು, ದಕ್ಷಿಣ ಕನ್ನಡ ಜಿಲ್ಲೆಯಿಂದ 2019-20 ಸಾಲಿನ ಆಯುರ್ವೇದ ಸೇವಕ್ ಅವಾರ್ಡ್ ಡಾಕ್ಟರ್ ಸಚಿನ್ ನಡ್ಕಾ ಅವರಿಗೆ ಲಭಿಸಿದೆ. ಇತ್ತೀಚೆಗೆ ಕಾರವಾರದಲ್ಲಿ ನಡೆದ ಅದ್ಧೂರಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಗಣ್ಯರ ಸಮ್ಮುಖದಲ್ಲಿ ಪ್ರಶಸ್ತಿ ಪ್ರದಾನ ನೆರವೇರಿದೆ. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಸಚಿನ್ ನಡ್ಕಾ ಅವರ ಗುರುಗಳಾದ ಹಾಸನದ ವೈದ್ಯ ಡಾಕ್ಟರ್ ನಾರಾಯಣ್ ಪ್ರಕಾಶ್, ಕ್ಲಾಸ್ಮೇಟ್ ಆದ ಉತ್ತರ ಕನ್ನಡ ಜಿಲ್ಲೆಯ ಡಾಕ್ಟರ್ ನಿರಂಜನ್ ಹೆಗ್ಡೆ ಅವರಿಗೂ ಪ್ರಶಸ್ತಿ ಲಭಿಸಿದೆ. ಪ್ರಶಸ್ತಿ ಬಂದಿರುವುದು ನಮ್ಮ ಮೇಲಿನ ಜವಾಬ್ದಾರಿಯನ್ನ ಹೆಚ್ಚಿಸಿದೆ. ಇನ್ನಷ್ಟು ಉತ್ತಮವಾಗಿ ಸೇವೆ ನೀಡಲು ಇದು ಸ್ಫೂರ್ತಿ ತಂದಿದೆ ಎನ್ನುವುದು ವೇದಂ ಆರೋಗ್ಯ ಆಯುರ್ವೇದ ಆಸ್ಪತ್ರೆಯ ಚೀಫ್ ಆಯುರ್ವೇದ ಕನ್ಸಲ್ಟೆಂಟ್ ಡಾಕ್ಟರ್ ಸಚಿನ್ ನಡ್ಕಾ ಅವರ ಅನಿಸಿಕೆ. ಸುಮಾರು ವರ್ಷಗಳಿಂದ ಈ ಚಿಕಿತ್ಸೆಯ ಮೂಲಕ ಬೇರೆ ಬೇರೆ ರೋಗಗಳಿಗೆ ಗುಣ ಮಾಡುವಂತ ಇದ್ದೇವೆ. ಬಟ್ ಅದರೊಟ್ಟಿಗೆ ಈ ಥರ ಯಾವುದಾದ್ರೂ ಒಂದು ಪ್ರೋತ್ಸಾಹ ಸಿಕ್ಕಿದಾಗ ನಮಗೆ ಇನ್ನೂ ರೆಸ್ಪಾನ್ಸಿಬಿಲಿಟಿ ಬರ್ತದೆ. ಅಂದರೆ ನಮ್ಮ ಹಾಸ್ಪಿಟಲ್ ಅಂತ ಹೇಳುವಾಗ ಅಲ್ಲಿ ಖರ್ಚು ವೆಚ್ಚಗಳು ಎಲ್ಲ ಬರ್ತದೆ, ಅದೊಂದು ಸೈಡಿಗೆ ಇರ್ತದೆ. ಅದರೊಟ್ಟಿಗೆ ಒಂದು ಡಾಕ್ಟ್ರು ಮತ್ತು ಒಂದು ಪೇಷಂಟ್ ಬಂದಾಗ, ನಮಗೆ ಮುಖ್ಯವಾಗಿ ಒಂದು ಪೇಷಂಟ್ ಬಂದಾಗ ಯಾವುದೇ ಒಂದು ಕಾಯಿಲೆ ಹಿಡ್ಕೊಂಡು ಬಂದಾಗ ಅವರನ್ನು ಗುಣ ಮಾಡುವಂಥದ್ದು ನಮಗೆ ಮುಖ್ಯ ಉದ್ದೇಶ ಆಗಿರುತ್ತೆ. ಸೊ ಒಂದು ಕಾಯಿಲೆ ಗುಣ ಆಗಿ ಅವ್ರ ಮನೆಗೆ ಹೋದಾಗ ವಿ ಫೀಲ್ ಮಚ್ ಬೆಟರ್. ಸೊ ಅದೊಂದು ಖುಷಿ ಕೊಡ್ತದೆ, ಒಳ್ಳೆ ನಿದ್ದೆ ಕೊಡ್ತದೆ. ಯಾಕಂದರೆ ಯಾರೋ ಒಬ್ಬರು ಎಲ್ಲ ಕಡೆ ಹೋಗಿ ಇಲ್ಲಿ ಬಂದು ಗುಣ ಆಗಿದ್ದಾರೆ ಅಂತ ಹೇಳುವಂಥ ಒಂದು ಖುಷಿಯಲ್ಲಿ ನಮಗೆ ನಮ್ಮ ಜೀವನ ಹೋಗ್ತಾ ಇರ್ತದೆ. ಚಿಕಿತ್ಸಾ ವಿಭಾಗದಲ್ಲಿ ಈಗಾಗಲೇ ಜನತೆಯ ವಿಶ್ವಾಸವನ್ನ ಗೆದ್ದುಕೊಂಡಿರುವ ವೇದಂ ಆರೋಗ್ಯ ಆಯುರ್ವೇದ ಆಸ್ಪತ್ರೆಯು ಮುಂದಕ್ಕೂ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಕಠಿಣ ಆರೋಗ್ಯ ಸಮಸ್ಯೆಗಳಿಗೆ ಔಷಧಿಗಳನ್ನು ಹುಡುಕಿ ತಯಾರಿಸುವ ಯೋಜನೆಯೂ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಒಳರೋಗಿಗಳಿಗೆ ಸೇವೆ ಒದಗಿಸುವ ಉದ್ದೇಶವೂ ಇದೆ. ಇದೀಗ ಪ್ರಶಸ್ತಿಯು ಸಂದಿರುವುದು ಆಸ್ಪತ್ರೆಯ ತಂಡದ ಉತ್ಸಾಹವನ್ನ ಇಮ್ಮಡಿಗೊಳಿಸಿದೆ. ಈ ಮೂಲಕ ಮತ್ತಷ್ಟು ಪರಿಣಾಮಕಾರಿ ಸೇವೆಯನ್ನ ನೀಡಲು ಸಂಸ್ಥೆಯು ಸಜ್ಜಾಗಿದೆ. ಪೇಷಂಟ್ ಬಂದಾಗ ಅವರಿಗೆ ಕಂಪ್ಲೀಟ್ ಗುಣ ಆದಾಗ ಅವರಲ್ಲಿರುವಂಥ ಅವರ ಮನಸ್ಸಲ್ಲಿ, ಅವರ ದೇಹದಲ್ಲಿ ಅಥವಾ ಕಣ್ಣಿನಲ್ಲಿ ಕಾಣುವಂಥ ಖುಷಿ ಅಥವಾ ಅದು ನಮಗೆ ತುಂಬ ಖುಷಿ ಕೊಡ್ತದೆ. ದಟ್ ನಾವು ಈ ಒಂದು ವೈದ್ಯ ವೃತ್ತಿಗೆ ಬಂದು ಏನೋ ಒಂದು ಸಾರ್ಥಕತೆಯನ್ನು ಮಾಡಿದ್ದೇವೆ ಅಥವಾ ಏನೋ ಒಂದು ಸಾಧಿಸಿದ್ದೇವೆ ಅಂತ ಹೇಳುವಂಥ ಒಂದು ಅನುಭವ ಫೀಲ್ ಆಗ್ತದೆ. ಬಟ್ ಎಟ್ ದ ಸೇಮ್ ಟೈಮ್ ವಿ ಹ್ಯಾವ್ ಟು ಡೂ ಲಾಟ್ ಆಫ್ ಥಿಂಗ್ಸ್. ಈವನ್ ಫ್ಯೂಚರಲ್ಲಿ ಸಹ ಇನ್ನೂ ತುಂಬ ಮಾಡುವಂಥದ್ದಿದೆ. ವಿಶೇಷವಾಗಿ ಸಮಾಜದಲ್ಲಿ ಬರುವಂತಹ ಬೇರೆ ಬೇರೆ ಕಾಯಿಲೆಗಳಿಗೆ ಒಂದು ಗುಣ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ಇರುವಾಗ ಮಾನಸಿಕವಾಗಿ ಅದರೊಟ್ಟಿಗೆ ದೈಹಿಕ ತೊಂದರೆ ಬಂದಾಗ ನಾವು ಅದನ್ನು ಗುಣ ಮಾಡುವಂಥ ದಾರಿಗಳನ್ನು ಅಥವಾ ಔಷಧಿಗಳನ್ನು ಕಂಡು ಹುಡುಕಿ ಅದಕ್ಕೆ. ಪವನ್ ಕಾಜಿಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.